ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಅಶ್ವಿನಿ ಹೇರ್ ಆಯಿಲ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್, ನಮಸ್ತೆ, ನಮಸ್ಕಾರ ವೀಕ್ಷಕರೇ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕರಾವಳಿ ಕರ್ನಾಟಕದ ನಾಡಿಮಿಡಿತ, ದಟ್ ಈಸ್ ನಮ್ಮ ಟಿವಿ ಮತ್ತು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಫ್ರಮ್ ಭದ್ರಾವತಿ, ಅರುಣಾ ಮಸಾಲೆಗಳು ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಹಾಗೆಯೇ ಅಶ್ವಿನಿ ಹೇರ್ ಆಯಿಲ್. ವೀಕ್ಷಕರೇ, ಬೇರೆ ಬೇರೆ ಅಡುಗೆಗಳಾಗಬೇಕಾದ್ರೆ ಪ್ರತಿದಿನ ನಾವು ಅಡುಗೆ ಮೇಲೆ ಏನಾದರೂ ಒಂದು ರೀತಿಯ ಹೊಸತಾದಂತಹ ಆವಿಷ್ಕಾರಗಳನ್ನು ಮಾಡ್ತಾನೆ ಇರಬೇಕಾಗತ್ತೆ. ಸೊ ಯಾವಾಗಲೂ ನಾವು ಏನು ಮಾಡ್ತೇವೆ, ಒಂದು ಟಿ ವಿ ಚಾನಲ್ ಅಲ್ಲ ಅಥವಾ ಯೂಟ್ಯೂಬ್ ಅಲ್ಲ ಅಥವಾ ಯಾವುದ್ರಲ್ಲಾದರೂ ರೆಫರ್ ಮಾಡ್ತೇವೆ. ಬಟ್ ನಮ್ಮ ಸವಿರುಚಿ ನಮ್ಮ ಅಡುಗೆ ಮನೆಯಲ್ಲಿ ವಿಧವಾದಂತಹ ಅಡುಗೆ, ಹೆಲ್ದಿ ಆದಂಥ ಅಡುಗೆ, ಶಾರ್ಟ್ ಆ್ಯಂಡ್ ಸ್ವೀಟಲ್ಲಿ ಆಗುವಂಥ ಅಡುಗೆಗಳು ಯಾವಾಗಲೂ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಬಟ್ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಅಡುಗೆಯನ್ನು ಹೇಳಿಕೊಡ್ಲಿಕ್ಕೆ ಗೆಸ್ಟ್ ಆಗಿ ಧನ್ಯ ಅವರು ಇದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಯ್ ಧನ್ಯ. ನಮಸ್ತೆ. ಎಲ್ಲಿಂದ ಬರ್ತಾ ಇರೋದು ನೀವು? ಮಂಗಳೂರಲ್ಲಿ. ಎಲ್ಲಿಂದ? ಉರ್ವ. ಏನು ಮಾಡ್ಕೊಂಡಿದ್ದೀರಾ ನೀವು? ಹೋಟೆಲ್ ಮ್ಯಾನೇಜ್ಮೆಂಟ್. ಇನ್ನು ಸ್ಟಡಿ ಮಾಡ್ಲಿಕ್ಕಾ? ಸೊ ಸೆಕೆಂಡ್ ಪಿ ಯು ಮುಗ್ದದಷ್ಟೇ ಅಲ್ವಾ? ಸೊ ಜಾಯಿನ್ ಆದ್ರ ಹೋಟೆಲ್ ಮ್ಯಾನೇಜ್ಮೆಂಟ್ಗೆ? ಅಡ್ಮಿಷನ್ ಎಲ್ಲ ಆಗಿ ಆಯ್ತು. ಸೊ ಕುಕಿಂಗ್ ಕಡೆಗೆ ಹಾಗಾದ್ರೆ ಆಸಕ್ತಿ ಇದೆ ಅಂತ ಆಯ್ತು ಮೊದಲಿಂದಲೇ. ಯಾಕಂದ್ರೆ ಕುಕಿಂಗ್ ಅಲ್ಲಿ ಆಸಕ್ತಿ ಇದ್ದವರೇ ಜಾಸ್ತಿಯಾಗಿ ಹೋಟೆಲ್ ಮ್ಯಾನೇಜ್ಮೆಂಟ್, ಶೆಫ್, ಕ್ಯೂಸಿಂಗ್ ಅದಕ್ಕೆಲ್ಲ ಹೋಗ್ತಾರೆ ಅಲ್ವಾ? ಸೊ ಬಟ್ ಎನಿ ಹಾವ್, ಒಳ್ಳೆ ಚಾಯ್ಸ್ ತಗೊಂಡಿದ್ದೀರಾ. ಸೊ ಏನಾಗಬೇಕು ಅಂತ ಫ್ಯೂಚರ್ ಡೇಸ್ ಅಲ್ಲಿ? ಶೆಫ್ ಆಗ್ಲಿಕ್ಕೆ. ಅಂದ್ರೆ ಅದರಲ್ಲಿ ಬೇರೆ ಬೇರೆ ಲೈನ್ಸ್ಗಳಿರುತ್ತೆ ಅಲ್ವಾ? ಸೊ ಶೆಫ್ ಆಗ್ಲಿಕ್ಕೆ ಒಂದು ಆಸೆ ಇದೆ. ಬಟ್ ಇವತ್ತು ನಮ್ಮ ಅಡುಗೆ ಮನೆಗೆ ಬಂದಿದ್ದೀರಾ. ಶೆಫ್ ಆಗೋದಕ್ಕಿಂತ ಮುಂಚೆ ಇಲ್ಲಿ ಒಂದು ಸ್ಮಾಲ್ ಟೆಸ್ಟ್ ಬರೆಯುವ ಅಂತ ಹೇಳಿ ಅಲ್ವಾ? ಓಕೆ. ಬಟ್ ಎನಿ ಹಾವ್, ವೆಲ್ಕಮ್ ಟು ನಮ್ಮ ಕಿಚನ್ಗೆ. ಆ್ಯಂಡ್ ಏನು ಅಡುಗೆ ಹೇಳ್ಕೊಡ್ತಾ ಇದ್ದೀರಾ ಇವತ್ತು? ಈವ್ನಿಂಗ್ ಟೈಮ್ ಸ್ನ್ಯಾಕ್ ಮಾಡ್ತೀನಿ. ಎರಡು ಕೂಡ ಸ್ನ್ಯಾಕ್ಸ್, ಈವ್ನಿಂಗ್ ಸ್ನ್ಯಾಕ್ಸ್. ಸೂಪರ್. ಹಾಗಾದ್ರೆ ಹೋಗುವ ನಮ್ಮ ಅಡುಗೆ ಮನೆಗೆ, ಬನ್ನಿ. ಎಸ್. ಸೊ ಧನ್ಯ, ಫಸ್ಟ್ ಹಾಗಾದ್ರೆ ಏನು ಮಾಡ್ತಾ ಇರೋದು? ಬ್ರೆಡ್ ಬಾಸ್ಕೆಟ್ಸ್. ವಾವ್, ಚೆನ್ನಾಗಿದೆ. ಹೆಸರೇ ಕೇಳಲಿಕ್ಕೆ ಸ್ವಲ್ಪ ಇನೋವೇಟಿವ್ ಆಗಿದೆ. ನೀವೇ ಇಟ್ಟ ಹೆಸರಾ? ನೀವೇ ಇಟ್ಟದ್ದು, ಕ್ಯಾಶುವಲ್ ಆಗಿ ನೀವೇ ಇಟ್ಟಿದ್ದೀರಾ. ಬ್ರೆಡ್ ಬಾಸ್ಕೆಟ್. ಸೊ ಬಾಸ್ಕೆಟ್ ಅಂತ ಹೇಳಿದ ತಕ್ಷಣ ನನಗಂತ ಎಲ್ಲ ಫಿಲ್ಲಿಂಗ್ ಎಲ್ಲ ಏನಾದರೂ ಇರಬಹುದು ಅಂತ ಕಾಣುತ್ತೆ. ಬಟ್ ಎನಿ ಹಾವ್, ಲೆಟ್ ಸ್ಟಾರ್ಟ್. ಯಾವ ಥರ ಫಸ್ಟ್ ಹಾಗಾದ್ರೆ? ಮಿಕ್ಸಿಂಗ್ ಬೌಲ್, ಮಿಕ್ಸ್ ಮಾಡಲಿಕ್ಕೆ. ಸರಿ, ಫಸ್ಟ್ ಆನಿಯನ್ ಹಾಕಬೇಕು. ಎಷ್ಟು ಆನಿಯನ್ ಬೇಕಾಗುತ್ತೆ? 1 ತಗೊಂಡಿದ್ದೀನಿ. ಓಕೆ. ಸ್ವೀಟ್ ಕಾರ್ನ್. ಓಕೆ. ಇದು ಫ್ರೋಸನ್ ಸ್ವೀಟ್ ಕಾರ್ನ್ಸ್. ಓಕೆ. ಸೊ ಅದು ಬೇಯಿಸಿದೆಯಾ? ಇಲ್ಲ ಏನು ಬೇಯಿಸಲಿಲ್ಲ. ಓಕೆ. ಕ್ಯಾಪ್ಸಿಕಮ್. ಓಕೆ. ಪೆಪ್ಪರ್ ಪೌಡರ್ ಬೇಕಾಗುತ್ತಲ್ಲ, ಹಾಕ್ಲಿಯಾ? ಸೊ ಇದು ಅರುಣಾದವರ ಕರಿಮೆಣಸಿನ ಹುಡಿ. ಓಕೆ. ಸಾಲ್ಟ್ ಹಾಕ್ತೀನಿ. ಸೊ ಇದಕ್ಕೆ ಇಷ್ಟೇ ವೆಜಿಟೇಬಲ್ಸ್ ಎಲ್ಲ ಇಷ್ಟೇ ಹಾಕೋದು ಅಥವಾ ಇನ್ನೇನಾದ್ರೂ ಬೇಕಾದ್ರೆ ಹಾಕ್ಬೋದು, ಬಟ್ ನಾನು ಓಕೆ ಇಷ್ಟೇ ಹಾಕೋದು. ಇದು ಪಿಜ್ಜಾ ಸೀಸನಿಂಗ್ಸ್. ಓಕೆ. ಹಾಫ್ ಸ್ಪೂನ್ ಹಾಕ್ತೀನಿ. ಓಕೆ. ಪಿಜ್ಜಾದಲ್ಲಿ ಸೀಸನಿಂಗ್ ಮಾಡುವಂಥದ್ದಲ್ವಾ? ಮತ್ತೆ ಆರಿಗ್ಯಾನೋ ಸ್ವಲ್ಪ. ಓಕೆ. ಸೊ ಇದನ್ನ ಈ ತರ ಮಿಕ್ಸ್ ಮಾಡ್ಕೊಳ್ಳೋದು. ನನಗನ್ನಿಸುತ್ತೆ ಇನ್ನೂ ಹಾಕೋದಾದ್ರೆ ಕ್ಯಾರೆಟ್ ಹಾಕೊಳ್ಬಹುದು. ಹೌದು. ಇದಕ್ಕೆ ಸ್ವಲ್ಪ ಹಾಕ್ತೇನೆ ಚೀಸ್, ಮತ್ತೆ ಲಾಸ್ಟಿಗೆ. ಓಕೆ, ಚೀಸ್ ಹಾಕ್ಲಿಕ್ಕಿದೆ. ಓಕೆ. ಸೊ ಇದನ್ನ ಇದಕ್ಕಿಂತ ಮುಂಚೆ ಮಾಡಿದೀರಾ ಮನೆಯಲ್ಲಿ? ಸೊ ಯಾರಿಗೆಲ್ಲ ಹಂಚಿದೀರಾ ಮಾಡಿ? ಮಮ್ಮಿ, ಡ್ಯಾಡಿ. ಏನ್ ರಿಪ್ಲೈ ಬಂತು? ಅದಕ್ಕೆ ಖುಷಿ ಆಗ್ತದೆ. ಖುಷಿ ಆಯ್ತು. ಓಕೆ. ಸೊ ಇದು ಒಂಥರ ಸಲಾದ್ ತರ ಆಯ್ತು ಅಲ್ವಾ? ಹೌದು.
ಆಯ್ತಾ. ನೆಕ್ಸ್ಟ್ ಬ್ರೆಡ್ಡನ್ನು ಕಟ್ ಮಾಡಬೇಕು ಮತ್ತು ಅಪ್ಪ ಪ್ಯಾನಲ್ಲಿ ಸೊ ಪ್ಯಾನ್ ಇಟ್ಕೊಳ್ಳೋದ್ರಲ್ವಾ? ಗ್ಯಾಸ್ ಆನ್ ಮಾಡಬಾರ್ದು. ಓಕೆ, ಗ್ಯಾಸ್ ಆನ್ ಮಾಡೋದು ಬೇಡವಾ? ಬೇಡ ಬೇಡ, ಜಸ್ಟ್ ಆಯಿಲ್ ಹಾಕಬೇಕು. ಓಕೆ ಸರಿ. ಸೊ ಇದು ವಿಟಮಿನ್ ಎ ಡಿ ಇ ಇರುವಂತಹ ಬೆಸ್ಟ್ ಆಯಿಲ್, ದಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಎಲ್ಲದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಲಿಯಾ? ಸ್ವಲ್ಪ. ಸೊ ಒಂದರನ್ನು ಇನ್ನೊಂದಕ್ಕೆ ಸ್ಪ್ರೆಡ್ ಮಾಡುವಲ್ಲ. ಈಗ ಸ್ಲಿಟ್ ಮಾಡಿಬಿಟ್ಟು ಸೊ ಆ ಥರ ಹಾಕ್ಕೊಳ್ಳೋದು. ಓಕೆ, ಸ್ವಲ್ಪ ಪ್ರೆಸ್ ಮಾಡಬೇಕು. ಸೊ ಈ ಆಯಿಲನ್ನೆಲ್ಲ ಸವರ್ಕೊಳ್ಳುವಲ್ವಾ? ಹೌದು. ಒಂಚೂರು ಪ್ರೆಸ್ ಮಾಡಬೇಕು ಬ್ರೆಡ್ಡನ್ನು. ಓಕೆ, ಸೊ ಇದು ಒಂಥರ ಅದಕ್ಕೆ ಔಟ್ಲೈನ್ ಬೇಸ್ ಇದ್ದಾಗೆ. ಹಾಂ. ಓಕೆ, ಅದು ಯಾತಕ್ಕೋಸ್ಕರ ಅಂದರೆ ಒಂದು ಕಟ್ ಮಾಡ್ಕೊಳ್ಳೋದು? ಶೇಪ್ಗೋಸ್ಕರ. ಓಕೆ, ಸೊ ತಟ್ಟದಾಗ ಸ್ವಲ್ಪ ಸ್ವಲ್ಪ ತೆಳುವಾಗಿ Easy ಕರೆಕ್ಟ್ ಆಗ್ತದೆ ಈಸಿ ಆಗುತ್ತೆ. ಹೌದು. ಸೊ ಈ ಥರ ಅದರಲ್ಲಿ ಪ್ರೆಸ್ ಮಾಡ್ಕೊಂಡು ಇಟ್ಟರೆ ಆಯಿತು. ಹೌದು. ಈಗ ಸ್ಟಫಿಂಗನ್ನು ಸೊ ಅದಕ್ಕೆ ತುಂಬಿಸೋದಲ್ವಾ? ಸೊ ಅದಕ್ಕೆ ಏನು ಬೈಂಡಿಂಗ್ ಇಲ್ಲದೆ ಅದು ನಿಲ್ಲುತ್ತೆ ಅದರಲ್ಲಿ? ಹಾಂ, ನಿಲ್ಲುತ್ತೆ. ಓಕೆ. ಚೀಸ್ ಹಾಕ್ತಿರಲ್ಲ ನಾವು ಮೇಲೆ. ಓ, ಸೊ ಚೀಸ್ ಅದು ಒಂದು ಟೈಪ್ ಗಮ್ಮಿ ಥರ ಆಗಿ ಅದಕ್ಕೆ ಸ್ಟಿಕ್ ಆಗುತ್ತೆ. ಸೊ ಜಾಸ್ತಿ ಫಿಲ್ಲಿಂಗ್ ಅವಶ್ಯಕತೆನೂ ಇಲ್ಲ, ಯಾಕಂದ್ರೆ ಸಣ್ಣ ಸಣ್ಣದಲ್ವಾ? ಈಗ ಮೇಲೆ ಚೀಸ್ ಹಾಕಬೇಕು. ಓಕೆ, ಸೊ ಈ ಚೀಸ್ ಆಮೇಲೆ ಡ್ರೈ ಇದಾಗುತ್ತೆ, ಬರುತ್ತೆ, ಮೆಲ್ಟ್ ಆಗುತ್ತೆ. ಸೊ ಕಂಪ್ಲೀಟ್ ಹಾಕೊಳ್ಳೋದು ಚೀಸ್ ಅದರ ಮೇಲೆ. ಚೀಸ್ ಯಾವುದು ಸಹ ಯೂಸ್ ಮಾಡ್ಬೋದು. ಓಕೆ, ಸೊ ಈ ಬ್ರೆಡ್ ಆಮೇಲೆ ಸ್ಟಫಿಂಗ್ ಅನ್ನು ಲಾಕ್ ಮಾಡುತ್ತೆ ಈ ಚೀಸ್ ಅಲ್ವಾ? ಹೌದು. ಓಕೆ, ನೆಕ್ಸ್ಟ್ ಹಾಗಾದ್ರೆ ಗ್ಯಾಸ್ ಹಚ್ಚದ? ಹಾಂ, ಗ್ಯಾಸ್ ಹಚ್ಚಬೇಕು. ಮೇಲಿಂದ ಚೂರು ಆಯಿಲ್ ಹಾಕಬೇಕು. ಓಕೆ, ಸೊ ಆಯಿಲ್ ಹಾಕ್ಲಿಕ್ಕಿದೆಯಾ? ಚೂರು ಮೇಲೆ. ಸೊ ಇದು ಯಾತಕ್ಕೋಸ್ಕರ ಅಂದ್ರೆ ಆಯಿಲ್ ಹಾಕ್ತಾ ಇರೋದು ನಾವು? ಫ್ರೈ ಆಗಬೇಕು. ಓಕೆ, ಬ್ಲೆಂಡಿಂಗ್ ಆಗಲಿ ಅಂತ ಹೇಳಿಯಾ? ಲಿಡ್ ಇಡಬೇಕು. ಮುಚ್ಚೋದಲ್ವಾ? ಹಾಂ. ಸೊ ಲೋ ಫ್ಲೇಮಲ್ಲೇ ಇರಲಿ ಅಥವಾ? ಲೋ ಫ್ಲೇಮ್. ಓಕೆ, ಸರಿ. ಸೊ ಬೇಸಿಕಲಿ ಈ ಸ್ಕೂಲ್ ಟೈಮಲ್ಲಿ, ಕಾಲೇಜ್ ಟೈಮಲ್ಲೆಲ್ಲ ಕುಕಿಂಗ್ ವಿದೌಟ್ ಫೈರ್ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರಾ? ಇರಲಿಲ್ಲ ನಮಗೆ ಅಷ್ಟಿರ್ಲಿಲ್ಲ. ಕಳೆದ 2 ವರ್ಷಗಳಿಂದ ಏನಿರ್ಲಿಲ್ಲ ಅಲ್ವಾ? ಬಟ್ ಮನೆಯಲ್ಲಿ ಲಾಕ್ಡೌನ್ ಟೈಮಲ್ಲೆಲ್ಲ ತುಂಬ ಮಾಡ್ತಿದ್ದೆ. ಏನೆಲ್ಲ ಮಾಡ್ತಾ ಇದ್ರಿ? ಏನು ಫೇವ್ರೇಟ್ ಅಂದ್ರೆ ಏನು ಮನೆಯವರಿಗೆ? ಫೇವ್ರೇಟ್ ಮಾಡ್ತೀನಿ, ಅದು ತಿಂತಾರೆ ಅಷ್ಟೇ. ಮಾಡ್ತಾರೆ, ಅದು ಎಲ್ಲವೂ ಫೇವ್ರೇಟ್. ಕಮೆಂಟ್ಸ್ ಬರ್ತದೆ, ಇದು ಹಾಗಾಗಿದೆ ಹೀಗಾಗಿದೆ ಅಂತ. ಓಕೆ, ಎಲ್ಲಿ ರಾಂಗ್ ಆಗಿದೆ ಅಲ್ಲಿ ಕರೆಕ್ಟ್ ಕರೆಕ್ಟ್ ಮಾಡ್ತೇನೆ, ಮಾಡ್ತಾರೆ. ಮತ್ತೆ ಏನಿಲ್ಲ. ಓಕೆ, ಸೊ ಈ ಕುಕಿಂಗ್ ಬಿಟ್ಟು ಫ್ರೀ ಟೈಮಲ್ಲಿ ಏನು ಮಾಡ್ತೀರಾ? ಏನೂ ಇಲ್ಲ. ಒಮ್ಮೊಮ್ಮೆ DIYs ಮಾಡ್ತಿರ್ತೇನೆ. ಓಕೆ, ಸೊ ಅಷ್ಟೇ. ಸೂಪರ್. ಸೊ ಚೆಕ್ ಮಾಡುವಲ್ವಾ? ಹಾಂ, ಹೌದು. ಎಸ್, ಇದಾಗಿದೆ? ಆಗಿದೆಯಾ? ಹಾಂ. ಎಸ್. ಸೊ ಈಸಿಯಾಗಿ ಬರುತ್ತೆ ಆ್ಯಕ್ಚುಲಿ ಅಲ್ವಾ? ನಾ ಯೋಚಿಸಿದೆ ಬ್ರೆಡ್ ಹಾಕಿದ ನಂತರ ಯಾವ ಥರ ಆಗ್ಬೋದು ಅಂತ ಹೇಳಿ. ಆಗಿದೆಯಾ? ಆಫ್ ಮಾಡುವಲ್ಲ? ಓಕೆ, ನೆಕ್ಸ್ಟ್ ಹಾಗಾದ್ರೆ ಮೇಲೆ ಸ್ವಲ್ಪ ಪಿಜ್ಜಾ ಸೀಸನಿಂಗ್ ಚೂರು. ಪುನಃ ಪಿಜ್ಜಾದ ಹಾ, ಸೀಸನಿಂಗ್ ಆಗಿ seasoning. ಹಾಕೋದು. ಓಕೆ, ನೈಸ್. ಈಗ ಸರ್ವ್ ಮಾಡ್ತಿದ್ದೀನಿ. ಓಕೆ, ಸೊ ನೋಡ್ಲಿಕ್ಕಂತೂ ನನ್ಗನ್ಸುತ್ತೆ ಮಿನಿ ಪಿಜ್ಜಾ ಥರನೇ ಕಾಣ್ತಾ ಇದೆ ಹಾಂ, ಹೌದು. ಅಲ್ವಾ? ಪಿಜ್ಜಾ ಬಾಸ್ಕೆಟ್, ಬ್ರೆಡ್ ಬಾಸ್ಕೆಟ್ ರೆಡಿ ಆಗಿದೆ. ಸೊ ನಾನು ಪಿಜ್ಜಾ ಅಂತ ಹೇಳಿದ ನಂತರ ಪಿಜ್ಜಾ ಅಂತಲೇ ಬರ್ತಾ ಇದೆ, ಬಟ್ ಎನಿ ಹಾವ್ ಬ್ರೆಡ್ ಬಾಸ್ಕೆಟ್. ಎಸ್,
ಸೊ ವೀಕ್ಷಕರೇ, ನಾನು ಹೇಳಿದೆ ನೋಡ್ಲಿಕ್ಕಂತೂ ಮಿನಿ ಪಿಜ್ಜಾ ಥರ ಇದೆ, ಬಟ್ ಅವ್ರ ಹೆಸರು ಹೇಳಿದ್ದಾರೆ ಬ್ರೆಡ್ ಬಾಸ್ಕೆಟ್ ಅಂತ ಹೇಳಿ. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನನಗನ್ನಿಸ್ತದೆ ಬೇಗ ಇದರ ಟೇಸ್ಟ್ ನೋಡಬೇಕು. ಬಟ್ ಅಷ್ಟರಲ್ಲಿ ಬೇಗನೆ ನೀವು ಯಾವ ರೀತಿ ಮಾಡ್ಕೊಳ್ಳೋದಂತ ಒಮ್ಮೆ ನೋಡ್ಕೊಂಡು ಬನ್ನಿ. ಬ್ರೆಡ್ ಬಾಸ್ಕೆಟ್ಸ್ ತಯಾರಿಸುವ ವಿಧಾನ. ಮೊದಲಿಗೆ ಹೆಚ್ಚಿದ ಈರುಳ್ಳಿಗೆ ಸ್ವೀಟ್ ಕಾರ್ನ್, ಕ್ಯಾಪ್ಸಿಕಮ್, ಅರುಣಾ ಕರಿಮೆಣಸು ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಪಿಜ್ಜಾ ಮಸಾಲೆ, ಆರಿಗ್ಯಾನೋ, ಸ್ವಲ್ಪ ಚೀಸ್ ಹಾಕಿ ಕಲಸಿಕೊಳ್ಳಿ. ನಂತರ ಬ್ರೆಡ್ ಅನ್ನು ವೃತ್ತಾಕಾರದಲ್ಲಿ ತುಂಡು ಮಾಡಿ ಅಪ್ಪದ ಕಾವಲಿಯ ಮೇಲಿಟ್ಟು ಒತ್ತಿಕೊಳ್ಳಿ. ಆನಂತರ ತಯಾರಿಸಿದ ಹೂರಣವನ್ನು ತುಂಬಿ ಮೇಲಿನಿಂದ ಚೀಸ್ ತುರಿಯನ್ನು ಹರಡಿಕೊಳ್ಳಿ. ಬಳಿಕ ಮೇಲಿನಿಂದ ಸ್ವಲ್ಪ ಎಣ್ಣೆ ಹಾಕಿ ಸಣ್ಣ ಹುರಿಯಲ್ಲಿ ಬೇಯಿಸಿ. ಕೊನೆಯಲ್ಲಿ ಮೇಲಿನಿಂದ ಸ್ವಲ್ಪ ಆರಿಗ್ಯಾನೋವನ್ನು ಉದುರಿಸಿಕೊಳ್ಳಿ. ಈಗ ಯಮಿ ಬ್ರೆಡ್ ಬಾಸ್ಕೆಟ್ ರೆಡಿ. ಎಸ್, ಸೊ ನಮ್ಮದು ಒಂದು ರೆಸಿಪಿ ರೆಡಿ ಆಯಿತು. ಫಾಸ್ಟಾಗಿ ತುಂಬ ಚೆನ್ನಾಗಿರೋ ರೆಸಿಪಿ ಹೇಳ್ಕೊಟ್ರು. ಸೊ ನೆಕ್ಸ್ಟ್ ಇನ್ನೊಂದು ಸ್ನ್ಯಾಕ್ ರೆಡಿ ಆಗಲಿಕ್ಕಿದೆ. ಮಿನಿ ಪಿಜ್ಜಾ ರೆಡಿ ಆಗಿದೆ. ಸೊ ನೆಕ್ಸ್ಟ್ ಮಿನಿ ರೆಸಿಪಿ ಯಾವುದು ಅಂತ ನಾವು ತಿಳ್ಕೊಳ್ಳೋಷ್ಟರಲ್ಲಿ ನೀವು ತಗೊಳ್ಳಿ ಒಂದು ಸಣ್ಣ ಮಿನಿ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಫ್ರಮ್ ಭದ್ರಾವತಿ. ಸೊ ಎಲ್ಲರ ಮನೆಯಲ್ಲೂ ಕೂಡ ಎಲ್ರಿಗೂ ಇಷ್ಟ ಆಗುವಂತಹ ಒನ್ ಅಂಡ್ ಓನ್ಲಿ ಕುಚ್ಚಲಕ್ಕಿ ಅಂತ ಹೇಳಿದ್ರೆ ಅದು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್. ಅದ್ರ ಜೊತೆಗೆ ದಿಢೀರಾಗಿ ಒಂದು ಪದಾರ್ಥ ಆಗಬೇಕು ಅಂತ ಹೇಳಿದ್ರೆ ಮಸಾಲೆಗಳು ಕೈಗೆಟಕುವಷ್ಟು ಸಿಕ್ಕಿದ್ರೆ ತುಂಬಾನೇ ಈಸಿ ಆಗುತ್ತೆ. ಸೊ ಅದರಲ್ಲೂ ಕೂಡ ಒನ್ ಆಫ್ ದಿ ಬೆಸ್ಟ್ ಮಸಾಲ ಅಂತ ಹೇಳಿದ್ರೆ ಅರುಣಾ ಮಸಾಲೆ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಕ್ಲೀನಿಂಗ್ ಪರ್ಪಸ್ಗೋಸ್ಕರ ವಂಡರ್ಫುಲ್ ಆದಂತಹ ಪ್ರಾಡಕ್ಟ್ ಅಂತ ಹೇಳಿದ್ರೆ ದಟ್ ಈಸ್ ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಪೋಸ್ಟ್ ಮ್ಯಾನ್ ತೂರ್ ದಾಲ್ ಮತ್ತು ಅಶ್ವಿನಿ ಹೇರ್ ಆಯಿಲ್. ಸೊ ನಮ್ಮ ಎಲ್ಲ ಸ್ಪಾನ್ಸರ್ಸ್ನವರಿಗೊಂದು ಥ್ಯಾಂಕ್ಸ್ ಅಂತ ಹೇಳ್ತಾ ವೀಕ್ಷಕರೇ ಒಂದು ರೆಸಿಪಿ ರೆಡಿ ಆಗಿದೆ. ಸೊ ನಾವು ಇಟ್ಸ್ ನೆಕ್ಸ್ಟ್ ರೆಸಿಪಿ ಬನ್ನಿ. ಎಸ್ ಧನ್ಯ, ಸೊ ನೆಕ್ಸ್ಟ್ ರೆಸಿಪಿ ಏನು ಮಾಡ್ತಾ ಇರೋದು ನೀವು? ಎಗ್ ಕಪ್ಸ್. ನಿಮ್ಮ ಹೆಸರುಗಳೇ ಬಹಳ ಚೆನ್ನಾಗಿದೆ, ಕೇಳಲಿಕ್ಕೆ ಚೆನ್ನಾಗಿದೆ. ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಕ್ಯೂರಿಯಾಸಿಟಿಯನ್ನು ಬಿಲ್ಡ್ ಮಾಡುತ್ತೆ, ಯಾವ ತರ ಅಪ್ಪ ಈ ಒಂದು ರೆಸಿಪಿ ಅಂತ ಹೇಳಿ. ಬಟ್ ಎನಿ ಹೌ ಸ್ಟಾರ್ಟ್ ಮಾಡುವ. ಎಗ್ ಕಪ್ಸ್. ಎಸ್, ಲೆಟ್ ಸ್ಟಾರ್ಟ್. ಫಸ್ಟ್ ಎಗ್ ಅನ್ನು ಕಟ್ ಮಾಡಬೇಕು, ಮತ್ತೆ ಎಲ್ಲೋ ಒಂದು ಸಪ್ರೇಟ್ ಮಾಡಬೇಕು. ಸರಿ, ಓಕೆ. ಸೊ ಈ ಎಲ್ಲೋ ಯೂಸ್ ಬೀಳಲ್ವಾ? ಮತ್ತೆ ಲಾಸ್ಟ್ಗೆ. ಓಕೆ. ಸೊ ಬೇಯಿಸಿದಂತಹ ಮೊಟ್ಟೆ. ಹೌದು. ಓಕೆ, ಈ ತರ ಕಟ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಅದಕ್ಕೆ ಬ್ಯಾಟರ್ ಮಾಡಲಿಕ್ಕೆ ಮಿಕ್ಸಿಂಗ್ ಬೌಲಲ್ಲಿ ಕಡಲೆ ಹಿಟ್ಟು. ಸೊ ಇದು ಬ್ಯಾಟರ್ ಮಾಡ್ಕೊಳ್ಳೋದು ಕಡಲೆ ಹಿಟ್ಟು. ಓಕೆ. ಸೊ ಎಷ್ಟು ಮೊಟ್ಟೆಗೆ ಎಷ್ಟು ಕಡಲೆ ಹಿಟ್ಟು ಬೇಕು? ನಾನು 4 ಎಗ್ಸಿಗೆ 3/4 ಕಪ್ ಓಕೆ, ಹಾಕ್ತೀನಿ. ಸರಿ. ಮೈದಾ ಹಿಟ್ಟು 1 ಸ್ಪೂನ್. 1.5 ಹಾಕ್ತೀನಿ. ಓಕೆ. ಮತ್ತೆ ಕಾರ್ನ್ಫ್ಲವರ್ 2 ಸ್ಪೂನ್. ಸಾಲ್ಟ್ ಸ್ವಲ್ಪ. ಓಕೆ. ಇದಕ್ಕೆ ಚಿಲ್ಲಿ ಪೌಡರ್ ಮತ್ತು ಟರ್ಮರಿಕ್. ಚಿಲ್ಲಿ ಪೌಡರ್. ಸೊ ಇದು ಅರುಣಾ ಮಸಾಲ, ಒನ್ ಆಫ್ ದ ಬೆಸ್ಟ್ ಮಸಾಲ ಇದು. ಸಾಕ? ಟರ್ಮರಿಕ್. ಸೊ ಇದು ಕೂಡ ಟ್ರೈಡ್, ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆ ಇದು. ಸಾಕಲ್ಲ? ನೀರು ಹಾಕಿ ಬ್ಯಾಟರ್ ಮಾಡಿ. ಹಾಕ್ಲಿಯಾ? ಹಾಂ, ಸ್ವಲ್ಪ ಗಟ್ಟಿ ಇರಬೇಕು ಇದು. ತಗೊಳ್ಳಿ. ಸೊ ಇದು ಆಕ್ಚುಲಿ ಹೊರಗಡೆದು ಬೈಂಡಿಂಗ್ ಇದೆ ಅಲ್ವಾ? ಎಣ್ಣೆ ಇಟ್ಕೊಳ್ಳುವಲ್ಲ? ಸೊ ಎಣ್ಣೆ ಹಾಕುವ. ಬ್ಯಾಟರ್ ಸ್ವಲ್ಪ ತಿಕ್ಕಾಗಿರ್ಬೇಕು, ಎಗ್ ಅಲ್ಲ. ಓಕೆ. ಸೊ ತುಂಬಾ ತೆಳು ಆಗಿರಬಾರ್ದು. ಎಗ್ ಹೊಡೆದೋಗುತ್ತೆ. ಓಕೆ. ನನಗೆ ಈ ಎಗ್ ವೈಟ್, ಎಗ್ ಎಲ್ಲೋ ಇದೆ, ಅದಕ್ಕೆ ಲೈಮ್ ಜ್ಯೂಸು,
ಓಕೆ. ಸೊ ಹಾಗಾದ್ರೆ ಅದು ಕೂಡ ವೇಸ್ಟ್ ಆಗಲ್ಲ. ನಾನು ಯೋಚಿಸಿದೆ ಅದು ಸಪರೇಟ್ ಇಟ್ಕೊಂಡು ಬಿಡೋದು ಅಂತ ಹೇಳಿ. ಓಕೆ. ಸೊ ಫಸ್ಟ್ ಲಿಂಬೆ ಹುಳಿಯನ್ನು ಹಾಗಾದ್ರೆ ರಸ ಹಾಕುದು ಅದಕ್ಕೆ. ಕೊರಿಯಾಂಡರ್, ಚೂರು ಅನ್ನೇನು ಹಾಕ್ತೀನಿ, ಬಾಸ್ಟರ್ಡ್ ಹಾಕ್ತೀನಿ, ಫೈನ್ ಚಾಪ್ ಮಾಡಿ, ಸಾಲ್ಟ್ ಸ್ವಲ್ಪ ಹಾಕ್ತೇನೆ. ಓಕೆ, ಯಾಕಂದ್ರೆ ಲಿಂಬೆ ಹುಳಿ ಹಾಕಿದ್ದೇವೆ ಅಲ್ವಾ, ಹಾಗೆ. ಪೆಪ್ಪರ್ ಪೌಡರ್, ಕೈ ಮೆಣಸಿನ ಹುಡಿ ಸಾಕಾ? ಬಿಸಿ ಆಗಿದೆಲ್ಲ? ಎಸ್. ಸೊ ಇದನ್ನು ಮೊದಲು ಫ್ರೈ ಮಾಡೋದು, ಅದರೊಳಗೆ ಫಿಲ್ಲಿಂಗ್ ಮಾಡ್ಲಿಕ್ಕಿಲ್ಲ. ಓಕೆ. ಸೊ ಇಲ್ಲಿ ಎಗ್ ಅನ್ನು ಒಂಥರ ಕಪ್ ತರ ಯೂಸ್ ಮಾಡ್ಕೊಳ್ಳೋದು ಫ್ರೈ ಮಾಡಿ ಅಲ್ವಾ? ಓಕೆ. ಸೊ ಎಗ್ ಆಲ್ರೆಡಿ ಬಾಯ್ಲ್ ಆಗಿರೋದ್ರಿಂದ ಇದು ತುಂಬಾ ಹೊತ್ತು ಬೇಕಾಗುತ್ತಾ ಫ್ರೈ ಆಗ್ಲಿಕ್ಕೆ? ಇಲ್ಲ ಇಲ್ಲ, ಅಂದ್ರೆ ಅದು ಕೋಟಿಂಗ್ ಫ್ರೈ ಆಗ್ಬೇಕಂತ. ಓಕೆ. ಬ್ರೌನ್ ಆಗ್ಬೇಕು. ಓಕೆ. ಗ್ಯಾಸ್ ಆಫ್ ಮಾಡುವ? ಓಕೆ. ಪ್ಲೇಟ್ ಬೇಕಾ? ಹಾಂ. ತಗೊಳ್ಳಿ. ಈ ಎಗ್ಸ್ ಇದನ್ನು ಸ್ಟಫ್ ಮಾಡಬೇಕು. ಓಕೆ. ಸೊ ಆ ಫಿಲ್ಲಿಂಗ್ ಅನ್ನೋದಕ್ಕೆ ಸ್ಟಫ್ ಮಾಡ್ತಾ ಹೋಗೋದಾದ್ರೆ. ಮೇಲ್ಗಡೆ ಸ್ವಲ್ಪ ಆನಿಯನ್. ಓಕೆ. ಸೊ ಯೂಶುವಲಿ ನಾವು ಈ ತರ ಬಾಯ್ಲ್ಡ್ ಎಗ್ ತಿನ್ನುವಾಗ ಆ ಎಗ್ ಎಲ್ಲೋ ಅದರ ಮೇಲೆವೇ ಹಾಕ್ತಾರೆ ಅಲ್ವಾ? ಅದರದೊಂದು ಟೇಸ್ಟ್ ಬೇರೆನೇ ಇರ್ಬೋದು. ಇದರದೊಂದು ಟೇಸ್ಟ್ ಯಾವ ತರ ಬರ್ಬೋದಂತ ನಾನು ಕೂಡ ಇನ್ನು ಬಾರಿ ಕ್ಯೂರಿಯಾಸಿಟಿಯಲ್ಲಿ ಇದ್ದೇನೆ. ಯಾಕಂತ ಹೇಳಿದ್ರೆ ಫ್ರೈಡ್ ಇರುತ್ತೆ ಹೌದು, ವಿತ್ ಆನಿಯನ್, ಕೊರಿಯಾಂಡರ್ ಲೀಫ್. ಚೂರು ಕೊರಿಯಾಂಡರ್. ಓಕೆ. ಅಂಡ್ ಕೆಲವೊಮ್ಮೆ ಎಗ್ ಬೋಂಡಾ ಮಾಡ್ತಾರೆ, ಅದ್ರೊಳಗಡೆ ಫಿಲ್ ಮಾಡ್ಕೊಂಡು ಮತ್ತೆ ಅಲ್ವಾ? ಇದು ಬೇರೆ. ಎಗ್ ಕಪ್ಸ್ ರೆಡಿ ಆಗಿದೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ತುಂಬ ಸಣ್ಣದಾಗಿರುವಂತಹ ಕ್ಯೂಟಾಗಿ ಕಾಣ್ತಾ ಇದೆ ಎಲ್ಲವೂ. ಎಗ್ ಕಪ್ಸ್ ಅಂತ ಮಾಡಿಕೊಟ್ಟಿದ್ದಾರೆ. ಸೊ ಯೂಶ್ವಲಿ ಎಗ್ ಬೋಂಡಾ ಅಥವಾ ಈ ಥರನೇ ಬಾಯ್ಲ್ಡ್ ಎಗ್ ಎಲ್ಲ ತಿಂದಿರ್ತೀರಾ, ಬಟ್ ಇದು ಸಮಥಿಂಗ್ ಡಿಫ್ರೆಂಟ್ ಆಗಿದೆ. ಯಾವ ಥರ ಇದನ್ನು ಮಾಡ್ಕೊಳ್ಳೋದು ಒಮ್ಮೆ ನೋಡ್ಕೊಂಡು ಬನ್ನಿ. ಎಗ್ ಕಪ್ಸ್ ತಯಾರಿಸುವ ವಿಧಾನ: ಮೊದಲು ಬೇಯಿಸಿದ ಮೊಟ್ಟೆಯನ್ನು ಅರ್ಧ ಭಾಗ ಮಾಡಿಕೊಂಡು ಮೊಟ್ಟೆಯ ಹಳದಿ ಭಾಗವನ್ನು ತೆಗೆದುಕೊಳ್ಳಿ. ನಂತರ ಕಡಲೆ ಹಿಟ್ಟಿಗೆ ಸ್ವಲ್ಪ ಮೈದಾ ಹಿಟ್ಟು, ಸ್ವಲ್ಪ ಕಾರ್ನ್ಫ್ಲೋರ್, ರುಚಿಗೆ ತಕ್ಕಷ್ಟು ಉಪ್ಪು, ಅರುಣ ಮೆಣಸಿನ ಪುಡಿ, ಅರುಣ ಅರಿಶಿನ ಪುಡಿ, ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಲಸಿಕೊಳ್ಳಿ. ಇನ್ನೊಂದೆಡೆ ಮೊಟ್ಟೆಯ ಹಳದಿ ಭಾಗಕ್ಕೆ ಸ್ವಲ್ಪ ನಿಂಬೆ ರಸ, ಕೊತ್ತಂಬರಿ ಸೊಪ್ಪು, ಹೆಚ್ಚಿದ ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು,
ಕರಿಮೆಣಸಿನ ಪುಡಿ ಹಾಕಿ ಕಲಸಿಕೊಳ್ಳಿ. ಆನಂತರ ಮೊಟ್ಟೆಯ ಬಿಳಿ ಭಾಗವನ್ನು ಹಿಟ್ಟಿನಲ್ಲಿ ಅದ್ದಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಕರಿಯಿರಿ. ಬಳಿಕ ತಯಾರಿಸಿದ ಹೂರಣವನ್ನು ತುಂಬಿಕೊಳ್ಳಿ. ಮೇಲಿನಿಂದ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಸರ್ವ್ ಮಾಡಿ. ಈಗ ರುಚಿಕರವಾದಂಥ ಎಗ್ ಕಪ್ಸ್ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ಚೆನ್ನ. ಎಸ್ ಧನ್ಯ, ಸೊ ನೀವು ಮಾಡಿಕೊಟ್ಟಂತಹ 2 ರೆಸಿಪೀಸ್ಗಳು ರೆಡಿ ಇದೆ. ಸೊ ನನಗಂತೂ ಹೆಸರಂತೂ ತುಂಬ ಖುಷಿ ಆಯಿತು, ನೋಡ್ಲಿಕ್ಕಂತೂ ತುಂಬ ಖುಷಿಯಾಗಿದೆ. ಆ್ಯಂಡ್ ಈಗ ಟೇಸ್ಟ್ ನೋಡುವಾಗದ್ರಲ್ವಾ? ಎಸ್. ಸೊ ಇದು ಯಾವ ಥರ ಅಂದರೆ ಫುಲ್ ತಿಂದ್ರೇ ಚೆನ್ನಾಗಿರುತ್ತಾ ಹೇಗೆ? ಓಕೆ. ಬಟ್ ಬ್ರೆಡ್ಡಲ್ಲಿ ಈ ಥರ ಬೇಸ್ ಕೊಟ್ಟದ್ದು ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ, ರಿಯಲಿ ಆಸಮ್. ಪ್ರತಿ ಬೈಟಲ್ಲೂ ಉಂಟಲ್ವಾ ಅದರ ಟೇಸ್ಟ್ ಏನಿದೆ ತುಂಬ ರಿಚ್ನೆಸ್ ಕೊಡ್ತಾ ಇದೆ. ಸ್ಪೆಷಲಿ ಜಾಸ್ತಿ ಈ ಥರ ಎಲ್ಲ ಫುಡ್ಗಳು ಅರ್ಧ ಕುಕ್ ಆದ್ರೇ ಚೆನ್ನಾಗಿರುತ್ತೆ ಅಲ್ವಾ? ಆಗ ಕಾರ್ನ್, ಅದರ ಜೊತೆಗೆ ಕ್ಯಾಪ್ಸಿಕಮ್, ಆನಿಯನ್ ಆ್ಯಂಡ್ ಚೀಸ್ ಅದು ಹಾಕಿದಂಥ ಎಲ್ಲ ಆರಿಗ್ಯಾನ್ಸ್ ಅದೆಲ್ಲ ತುಂಬ ಒಳ್ಳೆ ಟೇಸ್ಟ್ ಕೊಡ್ತಾ ಇದೆ. ರಿಯಲಿ ಒಂಥರ ವೆಜ್ ಪಿಜ್ಜಾ ತಿನ್ನುವಂತಹ ಒಂದು ಫೀಲ್ ಬರ್ತಾ ಇದೆ. ನೈಸ್, ವಂಡರ್ಫುಲ್. ಎಲ್ಲರೂ ಟ್ರೈ ಮಾಡಲೇಬೇಕಿದ್ದಾನೆ, ಅಷ್ಟು ಈಸಿ ಇದೆ ಆ್ಯಂಡ್ ಅಷ್ಟು ಚೆನ್ನಾಗಿರೋ ಟೇಸ್ಟ್ ಕೂಡ ಇದೆ. ಸೊ ಇದು ಟೇಸ್ಟ್ ನೋಡುವಲ್ಲ, ತಗೊಳ್ಳಿ. ಎಸ್. ಸೊ ಎಗ್ ಕಪ್, ವಾವ್. ಸೊ ಈ ಥರ ಮಾಡ್ಬೋದು ಅಂತ ಹೇಳಿ ಹೇಳ್ಕೊಟ್ರಲ್ವ, ಅದು ಖುಷಿ ಆಯಿತು. ಜಾಸ್ತಿಯಾಗಿ ಇದರ ಔಟರ್ ಲೇಯರ್ ಏನಿದೆ ಅದು ಒಳ್ಳೆ ಬೈಂಡಿಂಗಲ್ಲಿ ತುಂಬ ಚೆನ್ನಾಗಾಗಿದೆ. ಆ್ಯಂಡ್ ಅದರ ಜೊತೆಗೆ ಎಗ್ ಎಲ್ಲೋ, ಜಾಸ್ತಿ ಕೆಲವರು ಎಗ್ ಎಲ್ಲೋ ತಿನ್ನಲ್ಲ, ಅವರಿಗೆ ಈ ಥರ ಮಾಡಿಕೊಟ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಲ್ವಾ? ನೈಸ್, ಸೂಪರ್, ವಂಡರ್ಫುಲ್. ತುಂಬ ಖುಷಿ ಆಯಿತು. 2 ರೆಸಿಪೀಸ್ಗಳು ದಿ ಬೆಸ್ಟ್ ಆ್ಯಂಡ್ ವೆರಿ ಈಸಿ ಅಲ್ವಾ? ಸೊ ನಿಮ್ಗೆ ಹೇಗೆ ಅನಿಸ್ತು ನಮ್ಮ ಕಿಚನಲ್ಲಿ? ಖುಷಿ ಆಯಿತು. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಇನ್ಯಾವುದಾದ್ರೂ ಹೊಸ ರೆಸಿಪಿ ಇರುತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ ಅಡುಗೆ ಮನೆಗೆ ಬಂದ್ರಿ, ಒಂದು ವಂಡರ್ಫುಲ್ ಆದಂಥ 2 ರೆಸಿಪೀಸ್ಗಳನ್ನು ಹೇಳ್ಕೊಟ್ರಿ. ಸೊ ನಮ್ಮ ಕಡೆಯಿಂದ ಹಾಗೆಯೇ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಸಣ್ಣ ಕಾಣಿಕೆ. ಹಾಗೆಯೇ ಇನ್ನು ಸ್ಟಡೀಸ್ ಅಂತೂ ತುಂಬ ಇದೆ. ಸೊ ಸ್ವಲ್ಪ ಸ್ಟ್ರಾಂಗ್ ಆಗಿರಲಿಕ್ಕೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನಮ್ಮ ಇವತ್ತಿನ ಈ ಸಂಚಿಕೆಯಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ ಬಟ್ ವಂಡರ್ಫುಲ್ ಆಗಿತ್ತು. ನಾನು ಅದೇ ಹೇಳಿದೆ ಅಲ್ವಾ, ಅಡುಗೆಗಳಲ್ಲಿ ಬೇರೆ ಬೇರೆ ರೆಸಿಪೀಸ್ಗಳನ್ನು ಬೇರೆ ಬೇರೆ ವಿಧಾನಗಳಲ್ಲಿ ಬಳಸ್ಕೊಂಡ್ರೆ ಅದೊಂದು ಹೊಸತಾದಂಥ ಅಡುಗೆಯಾಗಿ ರೂಪುಗೊಳ್ಳುತ್ತೆ. ಆ್ಯಂಡ್ ಇವತ್ತಿನ ರೆಸಿಪೀಸ್ ಅಂತೂ ಸೂಪರ್ ಆಗಿತ್ತು. ಮುಂದಿನ ಸಂಚಿಕೆಯಲ್ಲಿ ನಮ್ಮ ಅಡುಗೆ ಮನೆಯಲ್ಲಿ ಮತ್ತೋರ್ವ ಯಾರಾದರೂ ಗೆಸ್ಟ್ ಇರ್ತಾರೆ. 2 ರೆಸಿಪಿಗಳ ಜೊತೆ ಮತ್ತೊಮ್ಮೆ ಸಿಗೋಣ ಅಂತ ಹೇಳ್ತಾ ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನಮ್ಮ ಟಿವಿ. ಟೇಕ್ ಕೇರ್ ಆ್ಯಂಡ್ ಬಾಯ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಅಶ್ವಿನಿ ಹೇರ್ ಆಯಿಲ್. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.